10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಮತ್ತು ಫೈಬ್ರಾಯ್ಡ್ ಅಂದರೆ ಹೆಣ್ಣು ಮಕ್ಕಳಲ್ಲಿ ಇಂತಹ ಒಂದು ಸಮಸ್ಯೆಯನ್ನು ಹೆಚ್ಚಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಬಿಕಾಸ್ ಏನಕ್ಕಂದರೆ ಎಷ್ಟೋ ವರ್ಷಗಳ ಹಿಂದೆ ಹೋದಾಗ PCOD ಅಂದರೆ ಏನು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರಲ್ಲಿ PCOD ಸಮಸ್ಯೆಯನ್ನು ನೋಡ್ತಿದ್ವಿ. ಆದರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಚಿಕ್ಕ ವಯಸ್ಸಲ್ಲೇ ಹೆಣ್ಣು ಮಕ್ಕಳಲ್ಲಿ ಒಂದು 18 ವರ್ಷ 20 ವರ್ಷದ ಹೆಣ್ಣು ಮಕ್ಕಳಲ್ಲೂ ಕೂಡ PCOD ಸಮಸ್ಯೆಯನ್ನು ನೋಡ್ತೇವೆ. PCODಯಿಂದ ದೇಹದ ತೂಕ ಹೆಚ್ಚಾಗುವಂಥದ್ದು ಅಥವಾ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದ ಹೆಲ್ತ್ ಇಶ್ಯೂಸ್ಗಳನ್ನ ನಾವು ನೋಡ್ತೇವೆ. ಹಾಗೆ ಗರ್ಭಕೋಶದಲ್ಲಿ ಗಡ್ಡೆಗಳಂದರೆ ಫೈಬ್ರಾಯ್ಡ್ ಆಗುವಂಥದ್ದು. ಯಾಕೆ ಇಂತಹ ಸಮಸ್ಯೆಗಳು ಸಾವಿರಾರು ಜನ ಹೆಣ್ಣು ಮಕ್ಕಳನ್ನು ಕಾಡ್ತಾ ಇದೆ? ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅನ್ನುವಂಥ ಆಸಕ್ತಿ ಇದ್ದಲ್ಲಿ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮ್ಯಾಮ್, ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ಈಗ ಸುಮಾರು ವರ್ಷಗಳ ಹಿಂದೆ ಹೋದಾಗ ಈ PCOD ಅಂದರೆ ಒಂದು ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇವಾಗ ಸುಮಾರು ಜನ ಹೆಣ್ಮಕ್ಳಲ್ಲಿ PCOD ಸಮಸ್ಯೆಯನ್ನು ನೋಡ್ತಾ ಇದ್ದೇವೆ. ಇದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಒಂದು ಫೈಬ್ರಾಯ್ಡ್ ಆದಾಗ ಗರ್ಭಕೋಶದ ಸಮೇತ ಆಪರೇಷನ್ ಮಾಡಿಸ್ತಾ ಇದ್ದಾರೆ, ಸರ್ಜರಿ ಮಾಡಿಸ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಕಾಂಪ್ಲಿಕೇಶನ್ ಫಾರ್ ದ ಫ್ಯೂಚರಲ್ಲಿ ಗರ್ಭಕೋಶನ ತೆಗೆಸೋದ್ರಿಂದ. ಸೊ ಮೊದಲನೇದಾಗಿ ಒಂದು PCOD ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಹೌದು, ನೀವು ಹೇಳ್ತಾ ಇದ್ರಿ PCOD ಹಿಂದೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಅಥವಾ ಇವಾಗ ತುಂಬ ಕೇಸಸ್ ಆ ಥರ ಡಯಾಗ್ನೋಸ್ ಆಗುತ್ತೆ ಅಂತ. ಒನ್ ಆಫ್ ದ ಮೇನ್ ಥಿಂಗ್ ಇಸ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಯಾಕಂದರೆ ಮುಂಚೆ ಏನಾಗ್ತಾ ಇತ್ತು, ಆ ಥರ ಫ್ರೀಕ್ವೆಂಟಾಗಿ ಹೋಗಿ ಇನ್ವೆಸ್ಟಿಗೇಷನ್ ಅಥವಾ ಹೋಗಿ ಚೆಕಪ್ ಅಂತ ಏನು ಮಾಡಿಸ್ತಾ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಏನಾದರೂ ತೊಂದರೆ ಆದ್ರೂ ಸೊ ಅಷ್ಟೊಂದು ಅವೈಲಬಿಲಿಟಿ ಇದ್ಮೇಲೆ ಚೆಕಪ್ ಮಾಡಿಸಿದಾಗ ಸೊ ಗೊತ್ತಾಗುತ್ತೆ. ಬಟ್ ಅದರ್ ದೆನ್ ದಟ್, ಲೈಕ್ ಓನ್ಲಿ ಇನ್ವೆಸ್ಟಿಗೇಷನ್ ಅಂತ ಅಲ್ಲ, ಬಟ್ ಈವನ್ ಲೈಫ್ ಸ್ಟೈಲು ತುಂಬ ಇಂಪಾರ್ಟೆಂಟ್. ಸೊ ಹಿಂದಿನ ಲೈಫ್ ಸ್ಟೈಲೇ ಬೇರೆ, ಈಗಿನ ಒಂದು 20 ಇಯರ್ಸಿಂದ ಇರೋ ನಮ್ಮ ಲೈಫ್ ಸ್ಟೈಲೇ ಬೇರೆ. ಸೊ ಅದರಿಂದ ಈ ಥರ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಈ PCOD ಅಂತ ಹೇಳಿದ್ರೆ ಅಥವಾ ಈ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಇಟ್ಸ್ ಮೇನ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳೋದು. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದರೆ ಏನಂತ ಹೇಳಿದ್ರೆ, ಈ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಫೀಮೇಲ್ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಪುರುಷರಲ್ಲಿ ಏನಿರುತ್ತೆ ಹಾರ್ಮೋನ್ಸು, ಅದು ಈ ಫೀಮೇಲ್ಸಲ್ಲಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮೇಲ್ ಆ್ಯಂಡ್ರೋಜನ್ಸ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ಸೈಕಲ್ಸಲ್ಲೆಲ್ಲ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಸ್ಪೆಷಲಿ PCOD ಮತ್ತು ಫೈಬ್ರಾಯ್ಡ್ ಏನಾಗುತ್ತೆ, ಈ ಸ್ಪೆಷಲಿ ಏಜ್ ಪೇರಿಂಗ್ ಅಥವಾ ಪ್ರೆಗ್ನೆನ್ಸಿ ಅಂದರೆ ಈಗ ಒಂದು 25 to 35 ಅಥವಾ ಒಂದು 40 ಆ ಏಜ್ ಗ್ರೂಪಲ್ಲಿ ತುಂಬ ಜಾಸ್ತಿ ನೋಡ್ತೀವಿ. ಸೊ PCOD ಇನ್ ಅರ್ಲಿ ಏಜಲ್ಲಿ ಅಂದರೆ ಈಗ ಒಂದು 15 to 30 ಏಜಲ್ಲಿ ನೋಡ್ಬೋದು. ಫೈಬ್ರಾಯ್ಡ್ಸ್ ಏನಾಗುತ್ತೆ ಒಂದು 35 to 45 ಇಯರ್ಸ್ ಅಂದರೆ ಈಗ ಮೆನೋಪಾಸಲ್ ಟೈಮಲ್ಲಿ. ಸೊ ಈಗ ಮೆನಾರ್ಕೆ ಆದ ತಕ್ಷಣ ಈ PCOD ಚೇಂಜಸ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ. ಸೊ ನೀವು ಕಾರಣಗಳು ಅಥವಾ ಮುಂಚೆ ಇರಲಿಲ್ಲ ಬಟ್ ಈಗ ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳಿದಾಗ, ಸೊ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಅಥವಾ ತುಂಬ ಸ್ಟ್ರೆಸ್ಫುಲ್ ಲೈಫ್ ಆಗಲಿ, ಅಥವಾ ದಟ್ ಲೆಸ್ ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ಬೋದು, ಅಥವಾ ನಾವು ತಗೊಳ್ಳೋ ಆಹಾರ ಪದ್ಧತಿಗಳಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಮುಂಚೆ ಏನಾಗ ಆನ್ ಟೈಮ್ ಫುಡ್ ಆಗಲಿ, ಸೊ ಏನೇನು ಬೇಕು ನಮ್ಮ ದೇಹಕ್ಕೆ ಏನೇನು ಬೇಕು ಒಂದು ಆರೋಗ್ಯಕರವಾದ ಫುಡ್ ಅಂತ ಏನು ಹೇಳ್ತೀವಿ ಆ ಥರ ತೊಗೊಳ್ತಾ ಇದ್ವಿ. ಈಗ ಹಾಗಲ್ಲ. ಸೊ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ತಿನ್ನೋದಾಗಲಿ ಅಥವಾ ಮೋರ್ ಆಫ್ ಎ ಫಾಸ್ಟ್ ಫುಡ್ ತೊಗೊಳ್ಳೋದು. ಸೊ ಇದರಿಂದ ಈ ಕಾಯಿಲೆಗಳು ತುಂಬ ಬೇಗನೆ ಬರ್ತಾ ಇದೆ. ಸೊ ಅದ್ರ ಜೊತೆ ಈ ಸ್ಟ್ರೆಸ್ ಅಂತ ಬಂದಾಗ ತುಂಬಾ ಹಾರ್ಮೋನಲ್ ವೇರಿಯೇಷನ್ಸ್ ಇದೆ. ಸೊ ಆ ಹಾರ್ಮೋನಲ್ ವೇರಿಯೇಷನ್ಸಿಂದ ಈ ಥರ PCOD ಎಲ್ಲನೂ ತುಂಬಾ ಸಮಸ್ಯೆ ನೋಡ್ತೀವಿ. ಸೊ ಈ PCOD ಕಾರಣಗಳಂತ ನೀವು ಕೇಳಿದಾಗ ಇನ್ ಜನರಲ್ ಆಗಿ, ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದಾಗ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ನೀವು ಹಿಸ್ಟ್ರಿ ಅಂತ ನೋಡಿದಾಗ, ಯಾಕಂದರೆ ಒಂದು 20-30 ಇಯರ್ಸ್ ಬ್ಯಾಕ್ ಅಷ್ಟೊಂದು ಕೇಸಸ್ ನೋಡ್ತಾ ಇರಲಿಲ್ಲ PCOD ಅಂತ. ಸೊ ಅದರಿಂದ ಈಗ ಕ್ಲೋಸ್ ಕಸಿನ್ಸಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಸಿಸ್ಟರ್ಸ್ ಯಾರಿಗಾದರೂ ಇದ್ದಾಗ ನಿಮಗೆ PCOD ಬರೋ ಚಾನ್ಸಸ್ ಇರುತ್ತೆ. ಅದರ್ ದೆನ್ ದಟ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಅದು ಸ್ಪೆಷಲಿ ಒಬೆಸಿಟಿ ಅಂತ ಹೇಳ್ತೀವಿ. ಬಟ್ ಹಾಗಂತೇಳಿ ಓಕೆ ಸಣ್ಣ ಇರೋರಿಗೆ PCOD ಬರೋದೇ ಇಲ್ಲ ಅಂತ ಆ ಥರ ಏನಿಲ್ಲ. ಸೊ ಒಂದು 80% ಕೇಸಲ್ಲಿ ಅಂದರೆ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ 80% ಒಬೆಸಿಟಿ ಕೇಸಸಲ್ಲಿ
ಕೇಸಸ್ಸಲ್ಲಿ ನೀವು ಈ ಥರ PCOD ಚೇಂಜಸ್ ನೋಡ್ಬೋದು. ಅವರಿಗೆ PCOD ಬಂದಮೇಲಾದರೂ ಒಬೇಸ್ ಆಗ್ಬೋದು, ಅಥವಾ ಒಬೆಸಿಟಿ ಇದ್ದವ್ರಿಗೆ PCOD ಬರೋ ಚಾನ್ಸಸ್. ಲೈಕ್ ಓಕೆ ಓನ್ಲಿ ಬಂದ ತಕ್ಷಣ ದಪ್ಪ ಆಗ್ತಾರೆ ಆ ಥರ, ಕೆಲವೊಬ್ಬರಿಗೆ ದಪ್ಪ ಇರೋರಿಗೆ ಸೊ ಈ ಥರ PCOD ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಲೈಫ್ ಸ್ಟೈಲ್ ವೇರಿಯೇಷನ್ ಸ್ಪೆಷಲಿ ವಿತ್ ದ ಫುಡ್ ರಿಲೇಟೆಡ್ ಹೇಳ್ತೀವಿ. ಯಾಕಂದರೆ ನೀವು ಆನ್ ಇನ್ವೆಸ್ಟಿಗೇಷನ್ ಅಂತ ಹೋದಾಗ ಸ್ಪೆಷಲಿ ಬ್ಲಡ್ಡಲ್ಲಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಓವರಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದರಿಂದ ಈ ಮೇಲ್ ಹಾರ್ಮೋನ್ಸ್ ತುಂಬಾ ರಿಲೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಈ ಸೈಕಲ್ಸ್ ಎಲ್ಲ ಇರ್ರೆಗ್ಯುಲರ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದ ಕಾಸಸ್ ಅಂತ ಬಂದಾಗ ಒನ್ ಈಸ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಥಿಂಗ್ ಈಸ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು PCOD ಮತ್ತು ಫೈಬ್ರಾಯ್ಡ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಸಮಸ್ಯೆಯನ್ನು ಅತಿ ಹೆಚ್ಚಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದು ನಿಜವಾಗ್ಲೂ ಕೂಡ ನೆಗ್ಲೆಕ್ಟ್ ಮಾಡುವಂತಹ ವಿಷಯ ಅಲ್ಲ. ಬಿಕಾಸ್ ಮ್ಯಾಮ್, ಈಗ ಎಷ್ಟೋ ಜನ ಈ PCOD ಸಮಸ್ಯೆ ಬಂದಾಗ ಈಗ ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತೀವಿ, ಅಂದರೆ ಈಗ ಪ್ರಾರಂಭದಲ್ಲಿ ಅವ್ರಿಗೆ ಒಂದು ಋತುಮತಿ ಆಗೋದೇ ಕಷ್ಟ ಆಗಿರುತ್ತೆ. ಇವನ್ ಎಷ್ಟೋ ಜನ ಅದಕ್ಕೂ ಮೆಡಿಸನ್ ತಗೊಂಡು ಆಗುವಂತಹ ಒಂದು ಕೇಸಸ್ಗಳನ್ನು ಕೂಡ ನೀವು ಸಾಕಷ್ಟು ನೋಡಿರ್ತೀರ. ಅದ್ರ ಜೊತೆಗೆ ಈಗ ಕೆಲವೊಬ್ರು ನಮ್ಗೇನಾದ್ರೂ ಮಂತ್ಲಿ ಸೈಕ್ಲಿಂಗ್ ಆದರೂ ಕೂಡ ಬ್ಲೀಡಿಂಗ್ ಆಗೋದಿಲ್ಲ, ಅಥವಾ ಒಂದ್ಸರಿ ನಾವೇನಾದ್ರೂ ಆದರೆ ಮತ್ತೆ 3 ತಿಂಗಳು 4 ತಿಂಗಳು ಆಗೋದಿಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಯಾಕೆ ಈ ರೀತಿ ಆಗ್ಬಹುದು? ಯಾವ ಥರ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಕಂಡು ಬರುತ್ತೆ? ಹೌದು, ಯಾಕಂದ್ರೆ ಸಿಂಪ್ಟಮ್ಯಾಟಿಕ್ ನೀವು ಅನಾಲಿಸಿಸ್ ಮಾಡೋಕ್ಕೆ ಹೋದರೆ, ಸೊ ದ ಮ್ಯಾಕ್ಸಿಮ್ ಲೈಕ್ ಅಂದರೆ ಈಗ ಡಿಪೆಂಡ್ಸ್ ಆನ್ ಡಿಗ್ರಿ ಆಫ್ ಸಿಂಪ್ಟಮ್ಸ್ ಅಂತ ಹೇಳಿದಾಗ, ಸೊ ಫಸ್ಟ್ ಸಿಂಪ್ಟಮ್ಸ್ ಅಂತ ಬಂದಾಗ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೀವಿ. ಸೊ ಈಗ ನಾರ್ಮಲ್, ವಾಟ್ ಈಸ್ ನಾರ್ಮಲ್? ಸೊ ತುಂಬ ಜನಕ್ಕೆ 2 ಮಂತ್ಸ್ ಆಗೋದು ನಾರ್ಮಲ್ ಅಂದ್ಕೊಂಡ್ಬಿಡ್ತಾರೆ, ಅಥವಾ ಒಂದು 45 ಡೇಸ್ ಆಗೋದು ನಾರ್ಮಲ್ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದಕ್ಕೆ ಒಂದು ಪ್ಯಾಟರ್ನ್ ಅಂತ. ಸೊ ಯೂಶ್ವಲಿ ಹೇಳ್ತೀವಿ ಒಂದು 25 to 35 ಡೇಸ್ ಒಳಗೆ ಆಗೋದು. ಸೊ ಎಕ್ಸಾಕ್ಟಾಗಿ 28 ಡೇಸ್ ಬರೋದು ಎಲ್ಲರಿಗೂ ತುಂಬ ಕಷ್ಟನೇ. ಸೊ ಬಟ್ ಅಟ್ಲೀಸ್ಟ್ ಒಂದು 25 to 35 ಡೇಸ್ ಒಳಗೆ ಸೈಕಲ್ಸ್ ಬರೋದು, ಅದನ್ನು ನಾರ್ಮಲ್ ಅಂತ ತಗೊಳ್ತೀವಿ. ಬಟ್ ಈ PCOD ಅಥವಾ PCOS ಇದ್ದಾಗ ಏನಾಗುತ್ತೆ, 1 or 2 ಮಂತ್ಸ್ ಆಗೋದು, 2 to 3 ಮಂತ್ಸ್ ಆಗೋದು. ಎಷ್ಟೋ ಪೇಷಂಟ್ಸ್ ನೋಡ್ತೀವಿ ಒಂದೊಂದು ವರ್ಷ ಆದ್ರೂ ಅವ್ರಿಗೆ ಮೆನ್ಸಸ್ ಆಗಲ್ಲ. ಸೊ ತುಂಬ ಸಲ ಏನು ಮಾಡ್ತಾರೆ, ಮೆನ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ವಿಡ್ರಾಲ್ ಬ್ಲೀಡಿಂಗ್ ಅಥವಾ ಮೆನ್ಸಸ್ಗೆ ಬರೋಕ್ಕೆ ಅಂತ ಟ್ಯಾಬ್ಲೆಟ್ ತೊಗೊಂಡಾಗ ಮಾತ್ರ ಅವ್ರು ಮೆನ್ಸಸ್ ಆಗ್ತಾರೆ. ಇಲ್ಲಾಂದ್ರೆ ವಿತೌಟ್ ದಟ್ ಟ್ಯಾಬ್ಲೆಟ್ ಅವ್ರು ಮೆನ್ಸಸ್ಸೇ ಆಗಲ್ಲ. ಸೊ ದಟ್ ಹಾರ್ಮೋನ್ಸ್ ಟ್ಯಾಬ್ಲೆಟ್ ಅವ್ರು ತೊಗೊಳ್ಳೇಬೇಕು. ಬಟ್ ಅದನ್ನು ಅಭ್ಯಾಸ ಮಾಡ್ಕೊಂಡಾಗ ಸೊ ನ್ಯಾಚುರಲ್ ಹಾರ್ಮೋನ್ ಸಿಕ್ರೇಷನ್ಸ್ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಅದರಿಂದ ಕಾಂಪ್ಲಿಕೇಶನ್ಸ್ ತುಂಬಾ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಇದು ಜಸ್ಟ್ ಒಂದು ಏಜ್ ಆದಮೇಲೆ ಆ ಥರ ಅಂತಲ್ಲ, ಯಂಗರ್ ಜನ್ರೇಷನ್ ಜಸ್ಟ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಹೇಳ್ತಾರಲ್ಲ, ಸೊ ನಾನು ಲಾಸ್ಟ್ ಮೆನ್ಸಸ್ ಆಗಿ ಯಾವತ್ತಾಗಿದ್ದು ನನಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಸಲ ಟ್ಯಾಬ್ಲೆಟ್ ತೊಗೊಂಡಾಗ ಆಗ್ತಾರೆ. ಅದರಿಂದ ಸಾಕಾಯಿತು, ಓನ್ಲಿ ಟ್ಯಾಬ್ಲೆಟ್ ತೊಗೊಂಡಾಗೆ ಆಗುತ್ತಲ್ಲ ಅಂತ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಅದರಿಂದ ಲಾಸ್ಟ್ ಮೆನ್ಸಸ್ ಯಾವಾಗಾಯಿತು ಅಂತ ಕೇಳಿದಾಗ ಅವ್ರಿಗೆ ನೆನಪು ಇರಲ್ಲ. ಸೊ ಎಷ್ಟೋ ಕೇಸಸಲ್ಲಿ ಆ ಥರ ಆಗುತ್ತೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದು. ಯಾಕಂದರೆ ಲೈಕ್ ದಟ್ ಫೇಸ್ ಆದಮೇಲೆ ಒಂದ್ಸಲ ಮದುವೆ ಆ ಥರ ಆದಮೇಲೆ, ಸೊ ಈಗ ಕಾಮನೆಸ್ಟ್ ನೀವು ಇನ್ಫರ್ಟಿಲಿಟಿಗೆ ಕಾರಣ ಅಂತ ಬಂದಾಗ, ಸೊ PCOD ಇಸ್ ದ ಮೇನ್ ಥಿಂಗ್. ಸೊ ಈಗ ನೀವು ಸರ್ವೆ ಪ್ರಕಾರ ಹೇಳ್ಬೋದು, ಸೊ ಬೇರೆ ಯಾವುದೋ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅದು ಅನ್ನೋದಕ್ಕಿಂತ ಸೊ PCOD ಇಸ್ ದ ಮೇನ್ ಥಿಂಗ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳೋದು. ಸೊ ಅದಕ್ಕೆ ಕಾಯಿಲೆಗಳು ಯಾವಾಗೂ ಅರ್ಲಿ ಸ್ಟೇಜಲ್ಲಿದ್ದಾಗ, ಸೊ ಲೈಕ್ ಸ್ಟಾರ್ಟಿಂಗಲ್ಲಿ ಇದ್ದಾಗನೇ ನೀವು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಕರೆಕ್ಟಾಗಿ ಸೈಕಲ್ಸ್ ಎಲ್ಲ ಕರೆಕ್ಟ್ ಆದಾಗ, ಸೊ ಓಲೇಷನ್ ಅಂತ ಏನು ಹೇಳ್ತೀವಿ ಅಥವಾ ದಟ್ ಎಗ್ ರಿಲೀಸಿಂಗ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ಕರೆಕ್ಟ್ ಆದಾಗ ಸೊ ಈ ಇನ್ಫರ್ಟಿಲಿಟಿ ಆ ಥರ ಅಥವಾ ಕನ್ಸೆಪ್ಷನ್ ಆಗೋಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕರೆಕ್ಟಾಗಿ ಸೈಕಲ್ಸ್ ಕರೆಕ್ಟ್ ಇರಬೇಕು. ಸೊ ಫಸ್ಟ್ ಸೊ ಅದರಿಂದ ಕರೆಕ್ಟಾಗಿ ಒಂದು 14 ಡೇಸ್ಗೆ ಓಲೇಷನ್ ಆಗೋದಾಗಲಿ, ದಟ್ ಎಗ್ ರಿಲೀಸಿಂಗ್ ಅಂತ ಹೇಳ್ತಾ ಅದು ಆನ್ ಟೈಮ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ತುಂಬ ಜನ ಏನು ಮಾಡ್ತಾರೆ, ಈಗ ಓಕೆ ಮದುವೆ ಆಯಿತು, ಮಕ್ಕಳಾಯಿತು, ಸ್ಟಿಲ್ ಓಕೆ ಮೆನ್ಸಸ್ ಇರಲಿಲ್ಲ, ಅಯ್ಯೋ ಇರಲಿ ಬಿಡು ಏನಾಗುತ್ತೆ ಹಾಗೆ ಹೇಗೋ ಸ್ಟಾಪ್ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಆ ಥರ ಮಾಡಬಾರ್ದು. ಯಾಕಂದರೆ ಈವನ್ PCODಯಲ್ಲಿ ಕಾಂಪ್ಲಿಕೇಶನ್ಸ್ ಇದೆ. ನಾನು ಅವಾಗೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, PCOD ಕೇಸಸ್ ಇರೋರಿಗೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಎಷ್ಟೋ ಕೇಸಸಲ್ಲಿ ನೋಡ್ತೀವಿ, ಸೊ PCOD ಇರೋರಿಗೆ ನೀವು ಜಸ್ಟ್ BP ಚೆಕ್ ಮಾಡಿದಾಗ 140/90 ಇರುತ್ತೆ. ಸೊ ಇನ್ನು ಹೈಯರ್ ಸೈಡ್ ಇರುತ್ತೆ, ಅಥವಾ ಈವನ್ ದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ. ಮತ್ತು ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸ್ಪೆಷಲಿ PCOD ಇರೋರು ಏನಾದರೂ ಕನ್ಸೀವ್ ಆದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ಡಯಾಬಿಟಿಸ್ ಲೈಕ್ ಆಲ್ಮೋಸ್ಟ್ 90% ಚಾನ್ಸಸ್ ಇರುತ್ತೆ ಬರೋದು. ಯಾಕಂದರೆ ದಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಓನ್ಲಿ ಓಕೆ ಅವ್ರ ಮಕ್ಕಳೆಲ್ಲ ಆಯಿತು ಇನ್ನೇನು ಬೇಕು ಆ ಥರ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದನ್ನು ಯಾಕಂದರೆ ಕಾಂಪ್ಲಿಕೇಶನ್ಸ್ ತುಂಬಾ ಇರುತ್ತೆ. ಸೊ ಏನಿದೆ ಟ್ರೀಟ್ಮೆಂಟ್ ಅಂತ ತೊಗೊಂಡಾಗ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಜಸ್ಟ್ ಇರ್ರೆಗ್ಯುಲರ್ ಸೈಕಲ್ಸ್ ಅಂತ ಅಲ್ಲ. ಸೊ ಈವನ್ ಫ್ಲೋ ಅಲ್ಲೂ ತುಂಬ ವೇರಿಯೇಷನ್ಸ್ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಸ್ಕ್ಯಾಂಟಿ ಬ್ಲೀಡಿಂಗ್ ಅಂತ, ಜಸ್ಟ್ 1 ಡೇ ಆ ಥರ ಇರುತ್ತೆ, ಆಮೇಲೆ ಫ್ಲೋನೇ ಆಗಲ್ಲ. ಕೆಲವೊಬ್ರು ಹೇಳ್ತಾರೆ ಒಂದ್ಸಲ ಫ್ಲೋ ಸ್ಟಾರ್ಟ್ ಆದಾಗ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗುತ್ತೆ ನಿಲ್ಸೋಕ್ಕೆ.
ಸೊ 15 to 20 ಡೇಸ್ ಆಗುತ್ತೆ. ಮತ್ತು ಕ್ಲಾಟ್ಸ್ ತುಂಬ ಗಡ್ಡೆ ಹೋಗೋದು ಅಂತ ಹೇಳ್ತಾರೆ. ಯಾಕಂದರೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ತುಂಬ ದಪ್ಪ ಆಗುತ್ತೆ. ಸೊ ಸೈಕಲ್ಸ್ ರೆಗ್ಯುಲರ್ ಆಗಿ ಆಗದೇ ಇದ್ದಾಗ, ಸೊ ಎಂಡೋಮೆಟ್ರಿಯಲ್ ಥಿಕ್ನೆಸ್ ದಪ್ಪ ಆದಾಗ ಈ ಥರ ಕ್ಲಾಟ್ ಫಾರ್ಮೇಷನ್ಸ್ ತುಂಬ ಆಗುತ್ತೆ. ಅದರಿಂದ ಫ್ಲೋನು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರ್ ದಟ್ ಕೆಲವೊಬ್ಬರಿಗೆ ಪೇನ್ಸ್ ಆ ಥರ ಬರ್ತಾ ಹೋಗುತ್ತೆ. ಇದರಿಂದ ಮತ್ತೆ ಅನಿಮಿಕ್ ಆಗಿಬಿಡ್ತಾರೆ, ತುಂಬ ಬೇಗ ವೀಕ್ ಆಗೋದು. ಸೊ ಅವ್ರು ನೋಡಿದ ತಕ್ಷಣ ತುಂಬ ಪೇಲ್ನೆಸ್, ಲೈಕ್ ಅವ್ನ ಲುಕ್ಕಲ್ಲೇ ಹೇಳ್ಬೋದು, ಲೈಕ್ ಏನು ಊಟ ಮಾಡ್ತಾ ಇಲ್ವಾ ಅಥವಾ ಏನು ತೊಗೊಳ್ತಾನೆ ಇಲ್ವಾ ಅನ್ನೋ ಥರ ತುಂಬಾ ವೀಕ್ ಆಗ್ತಾ ಹೋಗ್ತಾರೆ. ಸೊ ಅದರ್ ದಟ್ ಮತ್ತು ಈವನ್ ಕೆಲವೊಂದು ಬಾಲ್ನೆಸ್, ಅಂದರೆ ತುಂಬ ಜನಕ್ಕೆ ಹೇರ್ ಫಾಲ್ ಜಾಸ್ತಿ ಹೇಳ್ತಾರೆ, ಬಂಜಸಲ್ಲಿ ಹೋಗ್ತಾ ಹೋಗುತ್ತೆ, ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆ ಥರ ಉದುರೋದು ತುಂಬ ಜಾಸ್ತಿ ಆಗುತ್ತೆ, ಅಥವಾ ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಆಗೋದು. ಮತ್ತು ಸ್ಕಿನ್ ಪಿಗ್ಮೆಂಟೇಷನ್, ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಮುಂಚೆ ನನ್ನ ಮಗಳು ತುಂಬ ಫೇರ್ ಆಗಿದ್ಲು, ಸೊ ಈಗ ಬರ್ತಾ ತುಂಬ ಡಾರ್ಕ್ ಆಗ್ತಾ ಇದ್ದಾಳೆ. ಸೊ ಡಾರ್ಕ್ನೆಸ್ ಲೈಕ್ ಓನ್ಲಿ ಆಲ್ ಓವರ್ ದ ಬಾಡಿ ಅಂತಲ್ಲ, ಒಂದೊಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಮಾತ್ರ ತುಂಬ ಡಾರ್ಕ್ ಆಗೋದು. ಸೊ ಆ ಥರ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ವೆಯ್ಟ್ ಗೇನ್, ಅವ್ರು ಹೇಳ್ತಾರೆ ಏನು ತಿನ್ನೋದೇ ಇಲ್ಲ, ಬಟ್ ಸ್ಟಿಲ್ ನನಗೆ ವೆಯ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕಂದರೆ ಈವನ್ ಸ್ವಲ್ಪ ಆಹಾರ ತೊಗೊಂಡ್ರೂ ಸಾಕು ಅವ್ರಿಗೆ, ಲೈಕ್ ಸ್ಪೆಷಲಿ BMR ಅಂತ ಏನು ಹೇಳ್ತೀವಿ, ಅಥವಾ ಬಾಡಿ ಮೆಟಬಾಲಿಕ್ ರೇಟ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಅವ್ರು ಸ್ವಲ್ಪನೂ ತೊಗೊಂಡ್ರು ದಟ್ ಫ್ಯಾಟ್ ಕನ್ವರ್ಟ್ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಅಥವಾ ಏನಿರುತ್ತೆ ಅದು ಬೇಗ ಕರಗಲ್ಲ. ಅವ್ರು ಹೇಳ್ತಾರೆ ನಾರ್ಮಲ್ ಪರ್ಸನ್ಗಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೂ ದಟ್ ಫ್ಯಾಟ್ ಬರ್ನಿಂಗ್ ಅವರಿಗೆ ಇರಲ್ಲ. ಸೊ ಇದೆಲ್ಲ ಒನ್ ಆಫ್ ದ ಕಾಮನೆಸ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಲೈಕ್ ನೆಗ್ಲೆಕ್ಟ್ ಮಾಡ್ದೇ ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಕಂಪ್ಲೀಟ್ PCOD ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಇವತ್ತು ಏನೊಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ, PCOD ಅಥವಾ ಫೈಬ್ರಾಯ್ಡ್ ಅನ್ನುವಂಥದ್ದು. ಇದು ಒಂದೇ ಅಲ್ಲ, ಇದನ್ನು ಹೊರತುಪಡಿಸಿ ನೋಡಿದಾಗ ಬೇರೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ನಮಗೆ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ಳೋವಂಥವ್ರು ಈಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಡಾಕ್ಟರ್. ನಿಮಗೆ PCOD ಸಮಸ್ಯೆ ಅನ್ನೋದು ಯಾವ ಕಾರಣಕ್ಕೆ ಬರ್ಬೋದು, ಯಾವ ರೀತಿಯಾದ ಲಕ್ಷಣಗಳನ್ನು ನೋಡಬಹುದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಹಾಸ್ಪಿಟಲ್ಗೆ ಭೇಟಿ ನೀಡಬೇಕು ಅಂದ್ಕೊಂಡಿದ್ದಲ್ಲಿ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ತದನಂತರ ಭೇಟಿ ನೀಡೋದ್ರಿಂದ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನು ಡಾಕ್ಟರ್ ಒಟ್ಟಿಗೆ ಫೇಸ್ ಟು ಫೇಸ್ ಕೂತು ಮಾತನಾಡಿ ತಿಳ್ಕೊಬಹುದು. ಎಸ್ ಮ್ಯಾಮ್, ಈಗ PCOD ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಫೈಬ್ರಾಯ್ಡ್ ಅನ್ನೋವಂಥದ್ದು, ಈ ಫೈಬ್ರಾಯ್ಡ್ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ, ಇದು ಅಂಡ್ 35 ಆದಮೇಲೆ ನೋಡುವಂತಹ ಒಂದು ಸಮಸ್ಯೆ ಅಂತ ಹೇಳ್ತಿದ್ರಿ. ಈಗ ಸುಮಾರು ಜನ ಹೆಂಗಸರಲ್ಲಿ ಫೈಬ್ರಾಯ್ಡ್ ಸಮಸ್ಯೆನ ನೋಡ್ತೇವೆ. ಕೆಲವೊಬ್ಬರು ಆ ಗಡ್ಡೆಗಳನ್ನ ಮಾತ್ರ ತೆಗೆಸ್ತಾರೆ, ಇನ್ನು ಕೆಲವೊಬ್ರು ಈ ಗಡ್ಡೆಗಳನ್ನ ಮಾತ್ರ ತೆಗೆಸಿದ್ರೆ ಅದು ಮತ್ತೆ ಕ್ಯಾನ್ಸರ್ ಆಗುತ್ತೆ, ಮತ್ತೆ ಬರ್ತಾ ಇರುತ್ತೆ. ಈ ಥರ ಏನೋ ಒಂದು ಬೈಕೆ ಕಂಪ್ಲೀಟ್ ಗರ್ಭಕೋಶನೇ ರಿಮೂವ್ ಮಾಡಿಸೋದಂಥದ್ದನ್ನು ಕೂಡ ನಾವು ನೋಡ್ತೇವೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಹೌದು, ಯಾಕಂದರೆ ಫೈಬ್ರಾಯ್ಡ್ಸ್ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ ಲೈಕ್ ಯೂಶಲಿ ಮೆನೋಪಾಸಲ್ ಟೈಮ್ ಅಥವಾ ತುಂಬ ಜನಕ್ಕೆ ಪೋಸ್ಟ್ ಪ್ರೆಗ್ನೆನ್ಸಿ ಆ ಥರ. ಯಾಕಂದರೆ ಇದು ಹಾರ್ಮೋನಲ್ ಡಿಪೆಂಡ್ ಅಂತ ಹೇಳೋದು. ಹಾರ್ಮೋನಲ್ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಒಂದು ಈಸ್ಟ್ರೋಜನ್ ಅಂತ ಹಾರ್ಮೋನ್ ಇರುತ್ತೆ. ಸೊ ಅದು ಸಿಕ್ರೇಷನ್ಸ್ ಜಾಸ್ತಿ ಯಾವಾಗ ಆಗುತ್ತೆ ಈ ಥರ ಫೈಬ್ರಾಯ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಮುಟ್ಟು ನಿಲ್ಲೋ ಸಮಯದಲ್ಲಿ ಅದ್ರ ವೇರಿಯೇಷನ್ಸ್ ತುಂಬ ಇರುತ್ತೆ. ಅದಕ್ಕೆ ಆ ಟೈಮಲ್ಲಿ ನಾವು ಜಾಸ್ತಿ ಫೈಬ್ರಾಯ್ಡ್ಸ್ ಫಾರ್ಮೇಷನ್ಸ್ ಆ ಥರ ನೋಡ್ತೀವಿ. ಬಟ್ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಅದು, ನೀವು ಹೇಳ್ತಾ ಇದ್ರೆ ಕ್ಯಾನ್ಸರಸ್ ಟರ್ನ್ ಆಗುತ್ತೆ ಆ ಥರ. ಬಟ್ 99% ಫೈಬ್ರಾಯ್ಡ್ಸ್ ಏನಿರುತ್ತೆ ಅದು ಕ್ಯಾನ್ಸರಸ್ ಟರ್ನ್ ಆಗಲ್ಲ. ಸೊ ಓನ್ಲಿ ಇನ್ 1% ಕೇಸಸ್ ಸೊ ಯಾವುದು ಹೇಳೋಕ್ಕಾಗಲ್ಲ ಹಿಂಗೆ ಅಂತ. ಬಟ್ ಇನ್ 99% ಈ ಥರ ಸಡನ್ನಾಗಿ ಕ್ಯಾನ್ಸರಸ್ ಟರ್ನ್ ಆಗೋದು, ಸೊ ಆ ಥರ ಕಾಂಪ್ಲಿಕೇಶನ್ಸ್ ಇರಲ್ಲ. ಅದರಿಂದ ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿರಲ್ಲ ಫೈಬ್ರಾಯ್ಡ್ಸ್ ಇದೆ ಅಂತ. ಏನೋ ಒಂದು ರೂಟೀನ್ ಚೆಕಪ್ ಮಾಡಿಸೋಕೆ ಹೋದಾಗ ಓಕೆ ರೆಗ್ಯುಲರ್ ಒಂದು ಹೆಲ್ತ್ ಚೆಕಪ್ ಅಂತ ಮಾಡ್ಸೋಕೆ ಹೋಗ್ತಾರೆ. ಸೊ ಆ ಟೈಮಲ್ಲಿ ಅವರಿಗೆ ಫೈಬ್ರಾಯ್ಡ್ಸ್ ಇರೋದು ಗೊತ್ತಾಗುತ್ತೆ. ಸೊ ಸ್ಪೆಷಲಿ ಪೋಸ್ಟ್ 30 ಏನು ಮಾಡ್ತಾರೆ, ಎವ್ರಿ ಇಯರ್ಸ್ ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ ಆ ಥರ ಅಂತ. ಸೊ ಎಷ್ಟೋ ಜನಕ್ಕೆ ಎಸಿಂಪ್ಟಮ್ಯಾಟಿಕ್ ಇರುತ್ತೆ. ಎಸಿಂಪ್ಟಮ್ಯಾಟಿಕ್ ಅಂತ ಹೇಳಿದ್ರೆ ಅವ್ರಿಗೇನು ತೊಂದರೆಗಳಂತ ಆಗ್ತಾ ಇರಲ್ಲ, ಸೈಕಲ್ಸು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ, ಪೇನ್ಸ್ ಅಂತಲೂ ಏನು ಬರಲ್ಲ, ಆ ಥರ ಫ್ಲೋ ಎಲ್ಲನೂ ನಾರ್ಮಲ್ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಕಾಂಪ್ಲಿಕೇಶನ್ಸ್ ಅಥವಾ ಕೆಲವೊಬ್ಬರಿಗೆ ಸಿಂಪ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪ್ಟಮ್ಯಾಟಿಕ್ ಅಂತ ಹೇಳಿದಾಗ ಇದು ಡಿಪೆಂಡ್ಸ್ ಆನ್ ಲೊಕೇಶನ್. ಲೈಕ್ ಫೈಬ್ರಾಯ್ಡ್ ಅಂತ ಬಂದಾಗ ಅಥವಾ ಈ ಟ್ಯೂಮರ್ಸ್ ಅಂತ ಬಂದಾಗ ಓನ್ಲಿ ಒಂದೇ ಕಡೆ ಆ ಥರ ಇರಲ್ಲ. ಇದರಲ್ಲಿ ಒಂದು 3 ಥರ ಹೇಳ್ತೀವಿ. ಸೊ 3 ಥರ ಅಂತ ಬಂದಾಗ ಸೊ ಒಂದು ಇಂಟ್ರಾಮ್ಯೂರಲ್ ಅಂತ ಹೇಳೋದು, ಇನ್ನೊಂದು ಸಬ್ಸೀರಸ್ ಮತ್ತು ಸಬ್ಮ್ಯೂಕಸ್ ಅಂತ ಹೇಳ್ತೀವಿ. ಈ ಇಂಟ್ರಾಮ್ಯೂರಲ್ ಅಂತ ಹೇಳಿದಾಗ ಈ ಸ್ಪೆಷಲಿ ಏನಾಗುತ್ತೆ, ಈ ಗರ್ಭಕೋಶದ ಸುತ್ತ ಇರೋ ಈ ಮಸಲ್ಸಲ್ಲಿ, ಅದು ವಿತಿನ್ ಮಸಲ್ಸಲ್ಲಿರುತ್ತೆ. ಸೊ ವಿತಿನ್ ಮಸಲ್ಸಲ್ಲಿದ್ದಾಗ ನಿಮಗೆ ಅಷ್ಟೊಂದು ತೊಂದರೆಗಳಂತ ಏನು ಮಾಡಲ್ಲ. ಸೊ ಈವನ್ ಅವ್ರು ಪ್ರೆಗ್ನೆನ್ಸಿ ಆ ಥರ ಆದ್ರೂ ಅಥವಾ ಪ್ರೆಗ್ನೆಂಟ್ ಆದ್ರೂ ಅವರಿಗೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅಂತ ಏನು ಮಾಡಲ್ಲ. ಯಾಕಂದರೆ ಸರೌಂಡಿಂಗ್ ಪಾರ್ಟ್ ಮೇಲೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದೇ ಈ ಸಬ್ಮ್ಯೂಕಸ್ ಅಂತ ಬಂದಾಗ ಏನಾಗುತ್ತೆ, ಅದು ಗರ್ಭಕೋಶದ ಒಳಗಡೆ ಪ್ರೊಟ್ರೂಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಒಳಗಡೆ ಗ್ರೋತ್ ಹಿಂಗೆಲ್ಲ ಸ್ಟಾರ್ಟ್ ಆದಾಗ ಸೊ ಅವರು ಆ ಟೈಮಲ್ಲಿ ಏನಾದರೂ ಪ್ರೆಗ್ನೆಂಟ್ ಇದ್ದಾಗ ಸೊ ಅದರಲ್ಲಿ ಸ್ವಲ್ಪ ತೊಂದರೆಗಳಾಗಿರೋ ಚಾನ್ಸಸ್ ಇರುತ್ತೆ. ಅಥವಾ ಯಾಕಂದರೆ ಅದು ತುಂಬ ಪ್ರೆಷರ್ನ ಸೊ ಒಂದು ಮಗು ಬೆಳವಣಿಗೆಗೆ ಏನು ಮಾಡುತ್ತೆ, ತುಂಬ ಹ್ಯಾಂಪರ್ ಮಾಡುತ್ತೆ, ಅಥವಾ ಫೀಟಲ್ ಕಂಪ್ರೆಷನ್ಸ್ ಎಲ್ಲ ಸ್ಟಾರ್ಟ್ ಮಾಡುತ್ತೆ. ಸೊ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್. ಸೊ ಲೈಕ್ ಯಾಕಂದರೆ ಒಂದು ಫೈಬ್ರಾಯ್ಡ್ ಅಂತ ಬಂದಾಗ ಒಂದು ಚಿಕ್ಕ ಕಡಲೆ ಬೀಜದಿಂದ ಹಿಡ್ಕೊಂಡ್ಬಿಟ್ಟು ನೀವು ಒಂದು ವಾಟರ್ ಮೆಲನ್ ಸೈಜ್ ಅಂತ ಹೇಳ್ತೀವಿ. ಸೊ ಅದೂ ಇರ್ಬೋದು. ಸೊ ಚಿಕ್ಕ ಸೈಜ್ ಅಥವಾ ಚಿಕ್ಕ ಫೈಬ್ರಾಯ್ಡ್ಸ್ ಆ ಥರ ಇದ್ದಾಗ ಅವ್ರಿಗೇನು ತೊಂದರೆಗಳಾಗಲ್ಲ. ಬಟ್ ಅದೇ ತುಂಬ ದೊಡ್ಡದಾದಾಗ ಸೊ ಸರೌಂಡಿಂಗ್ ಪಾರ್ಟ್ಸ್ಗೆ ಎಫೆಕ್ಟ್ ಆಗೋದಾಗಲಿ ಅಥವಾ ತುಂಬ ಪ್ರೆಷರ್ ಮಾಡೋಕ್ಕೆ ಹೋಗುತ್ತೆ. ಯಾಕಂದರೆ ಒಂದು ಸಬ್ಸೀರಸ್ ಅಂತ ಬಂದಾಗ ಸೊ ಅದು ಏನಾಗುತ್ತೆ, ಸ್ವಲ್ಪ ಯೂಟ್ರಸ್ಸಿಂದ
ಹೊರಗಡೆ ಪಾರ್ಟಲ್ಲಿ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊ ಬೇರೆ ಪಾರ್ಟ್ ಮೇಲೆ ಪ್ರೆಷರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವರಿಗೆ ತುಂಬ ಬೆನ್ನು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಹೇಳ್ತಾರೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು, ನನಗೆ ತುಂಬ ಸೊಂಟ ನೋವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಥವಾ ಅವರಿಗೆ ಯೂರಿನರಿ ಬ್ಲಾಡರ್ ಮೇಲೆ ಕಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳ್ತಾರೆ ಯೂರಿನ್ ಏನಾದರೂ ಬಂದಾಗ ಕಂಟ್ರೋಲ್ ಇರಲ್ಲ. ಸೊ ಒಂದು 5 ನಿಮಿಷ ನನಗೆ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ ಅಂತ ಹೇಳ್ತಾರೆ. ಸೊ ದಟ್ ಇನ್ಕಂಟಿನೆನ್ಸ್ ಆಫ್ ಯೂರಿನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಬೆನ್ನೋವು ಇರುತ್ತೆ. ಮತ್ತು ಬ್ಲೀಡಿಂಗಲ್ಲಿ ತುಂಬ ವೇರಿಯೇಷನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ ತುಂಬ ಹೆವಿ ಬ್ಲೀಡ್ ಆಗೋದು. ಅವ್ರು ಹೇಳ್ತಾರೆ ಒಂದೊಂದು ಸೈಕಲ್ಸಲ್ಲಿ ಲೈಕ್ ಆಲ್ಮೋಸ್ಟ್ ಲೈಕ್ ನಾನು ಪರ್ ಡೇ ಒಂದು 15 ಪ್ಯಾಡ್ಸ್ ಆ ಥರ ಯೂಸ್ ಮಾಡಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದಟ್ ಹೆವಿ ಫ್ಲೋಯಿಂದ. ಅಥವಾ ಕ್ಲಾಟ್ ಫಾರ್ಮೇಷನ್ ಜಾಸ್ತಿ ಆಗೋದು, ಪೇಯ್ನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಬಟ್ ಎಲ್ಲರಿಗೂ ಒಂದೇ ಥರ ಪ್ರೆಸೆಂಟೇಷನ್ಸ್ ಇರಲ್ಲ. ಇಟ್ ಡಿಪೆಂಡ್ಸ್ ಆನ್ ಲೊಕೇಶನ್, ಸೈಜ್ ಆಫ್ ದ ಫೈಬ್ರಾಯ್ಡ್. ಸೊ ಅದ್ರ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಸೊ ಅಂದರೆ ತುಂಬ ನಿಮಗೆ ಕಷ್ಟಕರವಾದ ಆ ಥರ ಅಂತ ಹೇಳಿದಾಗ ತುಂಬ ದೊಡ್ಡ ಸಬ್ಸೀರಸ್ ಮತ್ತು ಈ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಇದ್ದಾಗ ತುಂಬಾ ಅವರಿಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಯೂಶ್ವಲಿ ಇದನ್ನು ಲೈಕ್ 35 ಆ ಥರ. ಬಟ್ ಕೆಲವೊಬ್ಬರಿಗೆ ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೋದಾಗ ಗೊತ್ತಾಗುತ್ತೆ ಚಿಕ್ಕ ಈ ಥರ ಗಡ್ಡೆಗಳಿದೆ ಆ ಥರ ಅಂತ. ಸೊ ಸಬ್ಮ್ಯೂಕಸಲ್ಲಿ ಏನಾದರೂ ಲೈಕ್ ಚಿಕ್ಕದಿದ್ದರೆ ಆ ಥರ ಪ್ರಾಬ್ಲಮ್ ಅಂತ ಏನು ಮಾಡಲ್ಲ. ಬಟ್ ತುಂಬ ದೊಡ್ಡ ಸ್ವಲ್ಪ ಏನಾದರೂ ದಪ್ಪ ಇದ್ದಾಗ ಸೊ ನಾರ್ಮಲ್ ಫೀಟಲ್ ಡೆವಲಪ್ಮೆಂಟ್ಗೆ ಅದು ಪ್ರಾಬ್ಲಮ್ ಮಾಡ್ತಾ ಹೋಗುತ್ತೆ. ಎಸ್ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಒಂದು PCOD ಆಗಿರ್ಬೋದು ಅಥವಾ ಫೈಬ್ರಾಯ್ಡ್ ಆಗಿರ್ಬೋದು, ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಇದು ಒಂದೇ ಕಾರಣಕ್ಕೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ಕಾರಣ, ಒಂದೊಂದು ಲಕ್ಷಣಗಳು, ಒಂದೊಂದು ರೀತಿಯಾದ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಜೊತೆಗೆ ಇದೊಂದು ಫೈಬ್ರಾಯ್ಡ್ ಅನ್ನೋಂಥದ್ದು ಮ್ಯಾಮ್, ಈಗ ಈ ಫೈಬ್ರಾಯ್ಡ್ ಅನ್ನುವಂಥ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಂಗಸರಲ್ಲಿ ಕಂಡು ಬರ್ತಿರುವಂತಹ ಸಮಸ್ಯೆನ, ಅಥವಾ ಇದು ಕೂಡ ಸುಮಾರು ವರ್ಷಗಳಿಂದ ಇರುವಂತಹ ಸಮಸ್ಯೆ ಇವಾಗ ಗೊತ್ತಾಗ್ತಾ ಇದೆಯಾ ಅನ್ನೋಂಥದ್ದು? ಹೌದು, ಯಾಕಂದರೆ ನೀವು ಆ್ಯಕ್ಚುಲಿ ಹೇಳ್ತಾ ಇದ್ದಂಗೆ ಅಂದರೆ ಸರ್ವೆ ಪ್ರಕಾರ ಹೇಳ್ತಾರೆ 80% ಫೀಮೇಲ್ಸ್ಗೆ ಇರುತ್ತೆ. ಓಕೆ. ಬಟ್ ಮೋಸ್ಟ್ ಆಫ್ ದಮ್ ಸಿಂಪ್ಟಮ್ಯಾಟಿಕ್, ಅಂದರೆ ಏನೂ ತೊಂದರೆಗಳಿರಲ್ಲ. ಸೊ ಓನ್ಲಿ ಆನ್ ದ ಸ್ಕ್ಯಾನಿಂಗ್ ಆ ಥರ ಹೋದಾಗ ಗೊತ್ತಾಗುತ್ತೆ. ಸೊ ಅದೇ ಹಿಂದಿನ ಕಾಲದಲ್ಲಿ ಅಷ್ಟೊಂದೇನು ಫ್ರೀಕ್ವೆಂಟಾಗಿ ಸ್ಕ್ಯಾನಿಂಗ್ ಮಾಡಿಸೋದು ಆ ಥರ ಏನಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆದಾಗ ಮಾತ್ರ ಹೋಗೋದು ಆ ಥರ ಇರ್ತಿತ್ತು. ಬಟ್ ಈಗಿನ ಜನ್ರೇಷನಲ್ಲೂ ಸ್ವಲ್ಪ ಈ ಥರ ಫೈಬ್ರಾಯ್ಡ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದಾಗ ಈ ಲೇಟ್ ಕನ್ಸೆಪ್ಷನ್ ಅಂತ ಹೇಳ್ಬೋದು. ಅಂದರೆ ತುಂಬ ಡಿಲೇ ಆಗಿ ಅವ್ರು ಕನ್ಸೀವ್ ಆಗೋದಾಗಲಿ ಅಥವಾ ಕನ್ಸೀವ್ ಆಗದೇ ಇರೋದು ಆ ಥರ, ಅಂದರೆ ಒಂದಲ್ಲಿ ಪ್ಯಾರಾಸುಮೆನ್ಸ್ ಅಂತ ಹೇಳ್ತೀವಿ. ಸೊ ಕನ್ಸೀವ್ ಆಗದೇ ಇರೋದು ಅಥವಾ ತುಂಬ ಬೇಗ ಮೆಚ್ಯೂರ್ ಆದಾಗ. ಸೊ ಅಂದರೆ ಒಂದು ಏಜ್ ಈಗ ಒಂದು 11ರಿಂದ 13 ವರ್ಷದೊಳಗೆ ಮ್ಯಾಚೂರ್ ಆಗೋದು ನಾರ್ಮಲ್ ಅಂತ ತಗೊಳ್ತೀವಿ. ಬಟ್ ಈಗಿನ ಜನ್ರೇಷನ್ ಬಿಕಾಸ್ ಆಫ್ ಒಬೆಸಿಟಿ ಅಥವಾ ಲೈಫ್ ಸ್ಟೈಲಿಂದ ಏನಾಗ್ತಾರೆ ತುಂಬ ಬೇಗ ಮೆಚ್ಯೂರ್ ಆಗ್ತಾರೆ. ಸೊ ಒಂದು 8-9 ವರ್ಷಕ್ಕೆ ಆ ಥರ ಮೆಚ್ಯೂರ್ ಆದಾಗ ಲೈಕ್ ಆ ಟೈಮಲ್ಲಿ ಅವರಿಗೆ ಮೆನ್ಸಸ್ ಎಲ್ಲ ಸ್ಟಾರ್ಟ್ ಆದಾಗ ಇನ್ನು ಲೇಟರ್ ಫೇಸಲ್ಲಿ ಈ ಥರ ಫೈಬ್ರಾಯ್ಡ್ ಫಾರ್ಮೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೂ ಹೇಳ್ಬೋದು. ಸೊ ಅದರಿಂದ ಓನ್ಲಿ ಒಂದು ಸ್ಕ್ಯಾನಿಂಗ್ ಬೇಸಿಸಲ್ಲಿ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಇದ್ದಾಗ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಬಟ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ. ಸೊ ಸ್ಕ್ಯಾನಿಂಗ್ ಅಥವಾ ಇನ್ವೆಸ್ಟಿಗೇಷನ್ ಪಾರ್ಟ್ ಅಂತ ಬಿಟ್ಬಿಟ್ಟು ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಈ ಥರ ಲೇಟ್ ಕನ್ಸೆಪ್ಷನ್ ಆ ಥರ ಆಗೋದ್ರಿಂದ ಈ ಫೈಬ್ರಾಯ್ಡ್ ಅಥವಾ ಈ ಗಡ್ಡೆಗಳೆಲ್ಲ ಒಳಗಡೆ ಸ್ಪೆಷಲಿ ಯೂಟ್ರಸ್ ಪಾರ್ಟಲ್ಲಿ ಅಂತ ಏನು ಹೇಳ್ತೀವಿ. ಸೊ ತುಂಬ ಬೇಗ ಅಥವಾ ಕೆಲವರಿಗೆ ಚಿಕ್ಕದಿದ್ದಿರುತ್ತೆ. ಸೊ ಪೋಸ್ಟ್ ಮೆನೋಪಾಸ್ ಅಂದರೆ ಒಂದ್ಸಲ ಹುಟ್ಟೆಲ್ಲ ಸ್ಟಾಪ್ ಆದಮೇಲೆ ಹಾಗೆ ರಿಗ್ರೆಸ್ ಆಗುತ್ತೆ. ಸೊ ಯಾಕಂದರೆ ಇದು ಹಾರ್ಮೋನ್ ಡಿಪೆಂಡೆನ್ಸಿ ಇರೋದು. ಹಾರ್ಮೋನ್ ಡಿಪೆಂಡೆನ್ಸಿ ಅಂದಾಗ ಹಾರ್ಮೋನ್ಸ್ ಇದ್ದಾಗ ಮಾತ್ರ ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಯಾವಾಗ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಸೊ ಅಥವಾ ಅದು ಜಸ್ಟ್ ನಿಲ್ಲಾಗುತ್ತೆ, ಆದರೆ ಗ್ರ್ಯಾಜುವಲಿ ಅದನ್ನು ರಿಗ್ರೆಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಪೋಸ್ಟ್ 45 ಚಿಕ್ಕದಿದ್ದಾಗ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಓಕೆ ಫೈನ್ ಹಾಗೆ ಹೋಗುತ್ತೆ. ಬಟ್ ತುಂಬ ದೊಡ್ಡದಿದ್ದಾಗ ಸೊ ಬೇರೆ ಪಾರ್ಟ್ಸ್ಗೆ ಅದು ಕಾಂಪ್ಲಿಕೇಶನ್ಸ್ ಮಾಡೋದು, ನಾರ್ಮಲ್ ಲೈಫ್ ಸ್ಟೈಲ್ನ ಅಥವಾ ನಾರ್ಮಲ್ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅವ್ರಿಗೆ. ಎಸ್ ಮ್ಯಾಮ್, ಇನ್ನೂ ಒಂದು ಫೈಬ್ರಾಯ್ಡ್ ಇರ್ಬೋದು ಅಥವಾ PCOD ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇರುವಂತಹ ಒಂದು ಚಿಕಿತ್ಸಾ ವಿಧಾನ ಹೇಗೆ? ಹೌದು, ಯಾಕಂದರೆ ಈಗ ಸ್ಪೆಷಲಿ ನೀವು PCOD ಆ ಥರ ನೀವು ರಿಸರ್ಚ್ ಪೇಪರ್ಸ್ ಆ ಥರ ಹೋದಾಗ ಹೇಳ್ತಾರೆ ಕಾಸ್ ಈಸ್ ನಾಟ್ ನೋನ್ ಅಂತ. ಯಾಕೆ ಈ ಥರ ಆಗ್ತಾ ಇದೆ ಕಾರಣಗಳು ಗೊತ್ತಿಲ್ಲ ಅಂತ. ಮತ್ತು ಸಿಂಪ್ಟಮ್ಯಾಟಿಕ್ ವೇರಿಯೇಷನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಇದೆ. ಸೊ ಓನ್ಲಿ ನೀವು PCODಗೆ ಓಕೆ ಟ್ರೀಟ್ಮೆಂಟ್ ಕೊಡೋದು ಅಥವಾ ಓನ್ಲಿ ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಕೊಡೋದು ಆ ಥರ ಅಲ್ಲ. ಸೊ ಒಂದ್ಸಲ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಂತ ಬಂದಾಗ ನಾವು ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ನೀವು ಮೆಂಟಲ್ ಸಿಂಪ್ಟಮ್ಸ್ ಆಗಲಿ ಅಥವಾ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಈ ಥರ ಕಾಯಿಲೆಗಳಿಗೆ ಒಂದು ಕಾರಣಗಳಂತ ಗೊತ್ತಿಲ್ಲದೆ ಇದ್ದಾಗ ಸೊ ಮೆಂಟಲ್ ಕಾಸಸ್ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡ್ತೀವಿ. ಯಾಕಂದರೆ ತುಂಬ ಜನಕ್ಕೆ ಹೇಳ್ತಾರೆ ಒಂದು ಏನೋ ಸ್ಟ್ರೆಸ್ಫುಲ್ ಸಿಚುವೇಷನ್ಸ್ ಆದಮೇಲೆ ನನಗೆ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಈ ಥರ ಪಿರಿಯಡ್ಸ್ ಎಲ್ಲ ವೇರಿಯೇಷನ್ಸ್ ಆಯಿತು. ಸೊ ನೀವು ಎಷ್ಟೋ ಕೇಸ್ ಟೇಕಿಂಗಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಯಾರೋ ಒಬ್ಬರು ನಿಯರ್ ಬೈ ಡೆತ್ ಆಯಿತು, ಹಂಗೆ ಆದಮೇಲಿಂದ ನನಗೆ ಈ ಥರ ಮೆನ್ಸಸ್ಸಲ್ಲಿ ತುಂಬ ಪ್ರಾಬ್ಲಮ್ ಆಯಿತು, ಅಥವಾ ನನಗೆ ಎಕ್ಸಾಮ್ಸಲ್ಲಿ ನಾನು ಫೇಲ್ ಆಗ್ತೀನಿ ಅನ್ನೋ ಫಿಯರ್ ಆದಮೇಲಿಂದ ನನಗೆ ಮೆನ್ಸಸ್ಸಲ್ಲಿ ತುಂಬ ವೇರಿಯೇಷನ್ಸ್ ಆಯಿತು ಆ ಥರ ಹೇಳ್ತಾರೆ. ಸೊ ಈ ಥರ ಪರ್ಟಿಕ್ಯುಲರ್ ಕಾಸ್ ಆ ಥರ ಸಿಕ್ಕಿದಾಗ ಸೊ ಟ್ರೀಟ್ಮೆಂಟ್ ಮಾಡಿ ಬಿಕಮ್ಸ್ ವೆರಿ ಈಸಿ. ಸೊ ಓನ್ಲಿ ಒಂದು ಸ್ಪೆಸಿಫಿಕ್ ಮೆಡಿಸಿನ್ಸ್ ಆ ಥರ ಅಂತಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಡೀಟೇಲ್ ಆಗಿ ಅವ್ರ ಕೇಸ್ ಟೇಕಿಂಗ್ ತೊಗೊಂಡ್ಬಿಟ್ಟು ಮೆಡಿಸಿನ್ಸ್ ಕೊಟ್ಟಾಗ ಗ್ರ್ಯಾಜುವಲಿ ನಾರ್ಮಲ್ ಆಗ್ತಾ ಬರುತ್ತೆ. ಬಟ್ ಅದ್ರ ಜೊತೆ ಈವನ್ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬೆಸಿಟಿ ಆ ಥರ ಇದ್ದಾಗ ಗ್ರ್ಯಾಜುವಲಿ ಅವ್ರು ವೆಯ್ಟ್ ರಿಡಕ್ಷನ್ ಮಾಡಲೇಬೇಕು. ಸೊ ವೆಯ್ಟ್ ಅಷ್ಟೇ ಇಟ್ಕೊಂಡು ನಾನು ಕಂಪ್ಲೀಟ್ ಎಲ್ಲ ನಾರ್ಮಲ್ ಆಗಬೇಕು ನೋ. ಸೊ ಅದ್ರ ಜೊತೆ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಆಗಲಿ ಅಥವಾ ರೆಗ್ಯುಲರ್ ಅಟ್ಲೀಸ್ಟ್ ಒಂದು 45 minutes to 1 hour ವಾಕ್ ಅಂತ ಹೇಳ್ತೀವಿ. ಮತ್ತು ಎಸ್ಪೆಷಲಿ ಫುಡ್ ಇಂಟೇಕಲ್ಲಿ ಆನ್ ಟೈಮ್ ಫುಡ್ ತೊಗೊಳ್ಳೋದು. ಸೊ ಟೈಮ್ ಪ್ರಕಾರ ಕರೆಕ್ಟಾಗಿ ಊಟ ಮಾಡ್ತಾ ಹೋಗೋದು ಮತ್ತು ಚೆನ್ನಾಗಿ ತರಕಾರಿ ಸೊಪ್ಪು ಆ ಥರಗಳನ್ನು ಜಾಸ್ತಿ ಯೂಸ್ ಮಾಡಿ ರಾದರ್ ದೆನ್ ಫಾಸ್ಟ್ ಫುಡ್
ಅಥವಾ ತುಂಬ ಡೀಪ್ ಫ್ರೈಡ್ ಐಟಮ್ಸ್ನೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಕಾಂಪ್ಲಿಕೇಶನ್ಸ್ ತುಂಬಾ ಇರುತ್ತೆ. ಸೊ ಈವನ್ ಇದು ಯಾಕಂದರೆ ಹೈಪರ್ ಟೆನ್ಷನ್ ಆ ಥರ ಎಲ್ಲ ಮಾಡಿದಾಗ ನಿಮ್ಮ ಲಿಪಿಡ್ ಪ್ರೊಫೈಲ್ ವೇರಿಯೇಷನ್ಸ್ ತುಂಬಾ ಇರ್ತಾ ಹೋಗುತ್ತೆ. ಸೊ ಅದರಿಂದ ಏನಿರುತ್ತೆ ನ್ಯಾಚುರಲ್ ಸೋರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಅದ್ರ ಜೊತೆ ಮೆಡಿಸಿನ್ ಅಂತ ತೊಗೊಂಡಾಗ ಸೊ ಗ್ರ್ಯಾಜುವಲಿ ಸೈಕಲ್ಸು ನಾರ್ಮಲ್ ಆಗ್ತಾ ಬರುತ್ತೆ. ಸೊ ಒಂದ್ಸಲ ಸೈಕಲ್ಸ್ ನಾರ್ಮಲ್ ಆದಾಗ ಬಂದಾಗ ಈವನ್ ಫೈಬ್ರಾಯ್ಡ್ಸ್ ಎಲ್ಲ ಇರೋದು ಗ್ರ್ಯಾಜುವಲಿ ಶ್ರಿಂಕ್ ಆಗ್ತಾ ಬರುತ್ತೆ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು PCOD ಮತ್ತು ಫೈಬ್ರಾಯ್ಡ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಇವಾಗ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ಇಂತಹ ಒಂದು ಸಮಸ್ಯೆಗಳನ್ನ ನಾವು ನೋಡೋದ್ರಿಂದ ನೀವು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲೇ ನಿಮಗೆ ಒಂದು ಫೈಬ್ರಾಯ್ಡ್ ಆಗಿರಬಹುದು ಅಥವಾ PCOD ಸಮಸ್ಯೆ ಅನ್ನೋದು ಇದೆ ಅಂತ ನಿಮ್ಗೆ ಅನ್ನಿಸ್ತಿದ್ವಾಗ್ಲೇನೆ ನೀವು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಗೆ ಭೇಟಿ ನೀಡಬೇಕು. ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಹಾಗೆ HSR ಲೇಔಟ್ನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ, ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ತುಮಕೂರು ಹೀಗೆ ಆಲ್ ಓವರ್ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಕೂಡ ಈ ಒಂದು ಶಾಖೆ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಆದ ಕಡೆ ನೀವು ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಎಸ್ ಮ್ಯಾಮ್, ಈಗ ಒಂದು PCOD ಮತ್ತೆ ಫೈಬ್ರಾಯ್ಡ್ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ರಿ. ಜೊತೆಗೆ ಇನ್ ಕೇಸ್ ಈಗ ಅದು ಒಂದು PCOD ಆಗಿರ್ಬೋದು ಅಥವಾ ಒಂದು ಫೈಬ್ರಾಯ್ಡ್ಗೆ ಸೂಕ್ತವಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳದೇ ಇದ್ದಾಗ ಅಥವಾ ಇದರಿಂದ ಒಂದು ಆಗುವಂತಹ ಕಾಂಪ್ಲಿಕೇಶನ್ ಅಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ನೋಡಬಹುದು? ಹೌದು, ಯಾಕಂದರೆ PCOD ಆ ಥರ ಅಂತ ಹೇಳಿದಾಗ ಕಾಂಪ್ಲಿಕೇಶನ್ ಅಂತ ಬಂದಾಗ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು ಅಥವಾ ಮಕ್ಕಳು ಆಗದೆ ಇರೋದು ಅಂತ ಹೇಳೋದು. ಅದರ್ ದೆನ್ ದ್ಯಾಟ್ ಬೇರೆ ಕಾಂಪ್ಲಿಕೇಶನ್, ಯಾಕಂದರೆ ಇದು ಓನ್ಲಿ ಒನ್ ಪಾರ್ಟ್ ಮೇಲೆ ಎಫೆಕ್ಟ್ ಮಾಡೋದಲ್ಲ, ಇದು ಮಲ್ಟಿ ಆರ್ಗನ್ಸ್ ಅಥವಾ ಡಿಫ್ರೆಂಟ್ ಪಾರ್ಟ್ಸ್ ಮೇಲೆ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ತುಂಬ ಬೇಗ ಡಯಾಬಿಟೀಸ್ ಎಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು 40-50 ಇಯರ್ಸ್ ಆ ಥರ ಸ್ಟಾರ್ಟ್ ಆಗೋರಿಗೆ ಎಷ್ಟೋ ಜನಕ್ಕೆ ನೋಡ್ತೀವಿ 30-35 ಇಯರ್ಸ್ ಆ ಅರ್ಲಿ ಏಜಲ್ಲೇ ಅವರಿಗೆ ಡಯಾಬಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಯೂಶಲಿ 40-50 ಇಯರ್ಸ್ ಇರೋದೇನಾಗುತ್ತೆ 25-30 ಆ ಏಜಲ್ಲೇ ನಿಮಗೆ ಈ ಹೈಪರ್ ಟೆನ್ಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಈ ಒಂದು ಕಾಯಿಲೆ ಅಂತ ಬಂದಾಗ ಸೊ ಮತ್ತೊಂದು ಕಾಯಿಲೆಗಳು, ಈಗ ಯೂಶಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಷ್ಟೋ ಕೇಸಸ್ ನೋಡ್ತೀವಿ. PCOD ಆ್ಯಂಡ್ ಥೈರಾಯ್ಡ್ ಎರಡು ಜೊತೆಲಿ ಇದ್ದಂಗೆ ಇರುತ್ತೆ. ಸೊ ಒಂದಿದ್ರೆ ಮತ್ತೊಂದು ಇರಬೇಕು ಅನ್ನೋ ಆ ಥರ ಸಿಚುವೇಶನ್ಸ್ ಬಂದಿರುತ್ತೆ. ಸೊ ಅದು ಲೈಕ್ ಈವನ್ ಫೈಬ್ರಾಯ್ಡ್ಸಲ್ಲೂ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಸೊ ಓನ್ಲಿ ತುಂಬ ಜನ ಕ್ಯಾನ್ಸರ್ ಟರ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಆಪ್ರೇಟ್ ಮಾಡಿಸ್ಕೊಳ್ಳೋದು ಆ ಥರ ಮಾಡ್ತಾರೆ. ಬಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಓನ್ಲಿ 1% ಇರುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸರೌಂಡಿಂಗ್ ಪಾರ್ಟ್ಸ್ನ ಎಫೆಕ್ಟ್ ಆಗೋದಾಗಲಿ ಅಥವಾ ತುಂಬ ನಿಮಗೆ ಓವರ್ ಬ್ಲೀಡ್ ಆ ಥರ ಆದಾಗ ತುಂಬ ಬೇಗ ನೀವು ಅನಿಮಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಈ ಕಾಂಪ್ಲಿಕೇಶನ್ಸ್ ಅಂದರೆ ತುಂಬ ಜನ ಓನ್ಲಿ ಹೋಗಿ ಆಪ್ರೇಟ್ ಮಾಡಿಸ್ಕೊಳ್ಳೋದು ಒಂದೇ ಸೊಲ್ಯೂಷನ್ ಅಲ್ಲ. ಸೊ ಈವನ್ ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದೆ. ಮತ್ತು ಡಿಪೆಂಡ್ಸ್ ಆನ್ ದ ಸೈಜ್. ಸೊ ಎಲ್ಲರೂ ಹೇಳ್ತಾರೆ ಚಿಕ್ಕದಿದ್ದಾಗ ಸೊ ಯೂಶ್ವಲಿ 43-44 ಇದ್ದಾಗ ನಾವೇ ಹೇಳ್ತೀವಿ ಓಕೆ ಅದು ರಿಗ್ರೆಸ್ ಆಗಿಬಿಡುತ್ತೆ, ಸೊ ವಿತಿನ್ 1 or 2 ಇಯರ್ಸ್ ವೆಯ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ. ಬಟ್ ಕೆಲವೊಬ್ಬರಿಗೆ ತುಂಬ ಪ್ರಾಬ್ಲಮ್ಯಾಟಿಕ್ ಮಾಡಿದಾಗ ಡೆಫಿನೆಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಇದೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಕಾಯಿಲೆ ಇದ್ದಾಗ. ಸೊ ತುಂಬ ಜನ ಓಕೆ ನಾನು ಎಟ್ ಪ್ರೆಸೆಂಟ್ ಏನೂ ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಇನ್ನು ಸ್ವಲ್ಪ ದಿನದಲ್ಲಿ ಅದು ಒಂದ್ಸಲ ಸಿಮ್ಟಮ್ಸ್ ಅಂತ ಸ್ಟಾರ್ಟ್ ಆದಾಗ ಅಥವಾ ಏನೋ ಎಷ್ಟೋ ಜನ ಲಾಸ್ಟ್ ಸ್ಟೇಜಲ್ಲಿ ಹೋಗಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಆ ಲಾಸ್ಟ್ ಸ್ಟೇಜ್ ಹೋಗೋ ತನಕ ವೆಯ್ಟ್ ಮಾಡ್ತಾ ಇರಬೇಡಿ. ಯಾವುದೋ ಒಂದು ಕಾಯಿಲೆಗಳಂತ ಗೊತ್ತಾಗ ಅರ್ಲಿ ಟ್ರೀಟ್ಮೆಂಟ್ ಅಂತ ತೊಗೊಂಡಾಗ ಸೊ ನಿಮ್ಮ ಪ್ರೋಗ್ರೆಷನ್ ತುಂಬ ಚೆನ್ನಾಗಿರುತ್ತೆ. ಎಸ್ ಮ್ಯಾಮ್, ಈಗ ಒಂದು ಕಾಂಪ್ಲಿಕೇಶನ್ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ಇನ್ ಕೇಸ್ ಈಗ ಒಂದು PCOD ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಫೈಬ್ರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಇದಕ್ಕೆ ಒಂದು ಮುಂಚಿತವಾಗಿಯೇ ಇದಕ್ಕೇನಾದರೂ ಒಂದು ಪ್ರಿಕಾಷನ್ಸ್ನ ತಗೊಳ್ಳೋದಕ್ಕಾಗುತ್ತಾ? ಇದು ಬರದೇ ಇರೋ ರೀತಿ ಫೈಬ್ರಾಯ್ಡ್ ಗಡ್ಡೆಗಳಾಗಿರ್ಬೋದು ಅಥವಾ PCOD ಸಮಸ್ಯೆ ಅನ್ನೋದು ಬರದೇ ಇರೋ ರೀತಿಯಲ್ಲಿ? ಹೌದು, ಎಷ್ಟೋ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅಟ್ಲೀಸ್ಟ್ ಒಂದು 25% ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಅಟ್ಲೀಸ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ಸೊ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದಾಗ ಅಂದರೆ ಅಟ್ಲೀಸ್ಟ್ ವೆಯ್ಟ್ ಮೇಂಟೆನೆನ್ಸ್ ಆಗಲಿ ಅಥವಾ ಫುಡ್ ಇಂಟೇಕ್ ಅದನ್ನು ನಾರ್ಮಲೈಸ್ ಮಾಡಿದಾಗ ಸೊ ಮೆನಿ ಈ ಥರ ಕಾಯಿಲೆಗಳು ಬರೋದನ್ನ ಅವಾಯ್ಡ್ ಮಾಡ್ಬೋದು. ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಒಂದು PCOD ಆಗಿರಬಹುದು ಅಥವಾ ಫೈಬ್ರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ನೀವು ಕೂಡ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ಅನ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್.